ಪೇಜಾವರ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ಪ್ರಥಮ ಆರಾಧನೆ ಡಿಸೆಂಬರ್ 17ರಂದು ನಡೆಯಲಿದ್ದು ಕೊರೋನಾ ಕಾರಣದಿಂದಾಗಿ ಸರಳವಾಗಿ ಆಚರಣೆ ನಡೆಯಲಿದೆ ಅಂತ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹೇಳಿದ್ದಾರೆ। ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ಪೇಜಾವರ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ಪ್ರಥಮ ಆರಾಧನೆ ಡಿಸೆಂಬರ್ 17ರಂದು ನಡೀತಾ ಇದೆ। ದೊಡ್ಡ ಮಟ್ಟದ ಸಭೆಯನ್ನು ಸೇರಿಸೋದಿಲ್ಲ। ಬೆಂಗಳೂರು ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಆವರಣದೊಳಗೆ ಈಗಾಗಲೇ ಇರುವಂತಹ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗಷ್ಟೇ ಧಾರ್ಮಿಕ ಚಟುವಟಿಕೆಗಳನ್ನು ನಿರ್ವಹಿಸಿ ಪ್ರಥಮ ಆರಾಧನೆಯನ್ನು ಸರಳವಾಗಿ ಆಚರಿಸುತ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಈ ಬಾರಿ ನಾಡಿದ್ದು ಡಿಸೆಂಬರ್ 17ಕ್ಕೆ ಗುರುಗಳ ಪ್ರಥಮ ಮಹಾಸಮಾರಾಧನೆ ನಡೀತಾ ಇದೆ। ಇವಾಗ ಇನ್ನು ಕೋವಿಡ್-19ನ ಬಾಧೆ ಇನ್ನು ದೇಶವನ್ನು ಬಿಟ್ಟಿಲ್ಲ, ಆದ್ದರಿಂದಾಗಿ ನಾವು ಯಾರನ್ನು ಸಭೆ ಕೂಡಿಸಿಕೊಂಡು ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇಲ್ಲ। ವಿದ್ಯಾಪೀಠದಲ್ಲಿ ಸ್ಥಳೀಯವಾಗಿ ಇರತಕ್ಕಂತಹ ಕ್ಯಾಂಪಸ್ ಒಳಗೆ ಇರತಕ್ಕಂತಹ ಅಧ್ಯಾಪಕರು ಅಥವಾ ವಿದ್ಯಾರ್ಥಿಗಳು ಆಚಾರ್ಯರು ಯಾರಿದ್ದಾರೆ ಅವರನ್ನೆಷ್ಟು ಇಟ್ಟುಕೊಂಡು ಏನು ಧಾರ್ಮಿಕವಾಗಿರತಕ್ಕಂತಹ ಸಾಂಸ್ಕೃತಿಕವಾದ ಕಾರ್ಯಕ್ರಮ ಏನು ನಡೆಯಬೇಕು ಅದನ್ನು ನಾವು ನಡೆಸ್ತೇವೆ। ಉಳಿದಂತೆ ಕೆಲವು ಈ ವೆಬಿನಾರನ್ನು ಮಾಡಿಕೊಂಡು ಗೋಷ್ಠಿಗಳನ್ನೆಲ್ಲ ನಡೆಸ್ತೇವೆ। ಎಲ್ಲರೂ ಕೂಡ ಯಾರು ಗುರುಗಳ ಬಗ್ಗೆ ಭಕ್ತಿ ಅಭಿಮಾನ ಇದ್ದುಕೊಂಡು ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಯಸುವವರು ಅವರವರು ತಮ್ಮ ತಮ್ಮ ಊರಲ್ಲೇ ಇದ್ದುಕೊಂಡು ಗುರುಗಳ ಸಮಾರಾಧನೆಯನ್ನು ನಡೆಸಬೇಕು ಅಂತ ನಾವು